ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಿಂದ ಮಹಿಳೆಯರು ಸ್ವಾವಲಂಬನಾ ಬದುಕು ಕಟ್ಟಿಕೊಳ್ಳಲು ದಾರಿಯಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಸದಸ್ಯೆ ಶೋಭಾ ಜಿ ಪುತ್ರನ್ ಹೇಳಿದರು. ಅವರು ಗುಜ್ಜಾಡಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಸಾಮಾಜಿಕ ಪರಿಶೋಧನೆಯ ವಿಶೇಷ ಗ್ರಾಮ ಸಭೆಯಲ್ಲಿ ಮಾತನಾಡಿದರು. ಉದ್ಯೋಗ ಖಾತರಿ ಯೋಜನೆಯಿಂದ ಊರಿನ ಅನೇಕ ಅಭಿವೃದ್ಧಿಗಳಾಗಿವೆ. ಧರ್ಮಸ್ಥಳ ಸ್ತ್ರೀ ಶಕ್ತಿ ಸಂಘ ಕಾಲಿಡುವ ಮೊದಲು ಈ ಭಾಗದ ಮಹಿಳೆಯರು ಅಷ್ಟೇನೂ ಕ್ರಿಯಾಶೀಲರಾಗಿರಲಿಲ್ಲ. ಬ್ಯಾಂಕ್ ವ್ಯವಹಾರದ ಬಗ್ಗೆಯೂ ಜ್ಞಾನ ಇರಲಿಲ್ಲ. ಇವೆರಡು ಸಂಘ ಬಂದ ಬಳಿಕ ಮಹಿಳೆಯರು ವ್ಯಾವಹಾರಿಕವಾಗಿ ಸದೃಢರಾದರು ಎಂದು ಅವರು ಹೇಳಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಇಲ್ಲಿಯ ಕಾಲಿಡುವ ಮೊದಲು ನಮ್ಮ ಯಾವುದೇ ಹೆಂಗಸರು ಈ ರೀತಿಯ ಆಕ್ಟಿವ್ ಇರಲಿಲ್ಲ. ಯಾಕಂದರೆ ಯಾವುದೇ ಬ್ಯಾಂಕಿನ ವ್ಯವಹಾರದ ಜ್ಞಾನವೇ ಇರಲಿಲ್ಲ. ಅದರ ನಂತರ ಬಂದಿರುವುದೇ ಉದ್ಯೋಗ ಖಾತ್ರಿ ಯೋಜನೆ ಅನಿಸುತ್ತೆ. ಖಂಡಿತ ಗ್ರಾಮಾಭಿವೃದ್ಧಿ, ನಂತರ ಸ್ತ್ರೀ ಶಕ್ತಿ, ಆ ನಂತರ ಮೂರನೇ ನಮ್ಮ ಹೆಂಗಸರ ಕಾರ್ಯಚಟುವಟಿಕೆಯಲ್ಲಿ ಈ ರೀತಿ ಬ್ಯಾಂಕ್ ವ್ಯವಹಾರ ಎಲ್ಲವನ್ನು ತಿಳಿದುಕೊಳ್ಳಲಿಕ್ಕೆ ಉದ್ಯೋಗ ಖಾತ್ರಿ ಉತ್ತಮ ಯೋಜನೆ ಅಂತ ನನ್ನ ಅನಿಸಿಕೆ. ಅದರ ಫಲವನ್ನು ಈಗಾಗಲೇ ನಾವು ಅನುಭವಿಸ್ತಾ ಇದ್ದೇವೆ. ಎಲ್ಲಿ ಹೋದರೂ ನಮಗೆ ಹೆಚ್ಚಿನ ಕಡೆ ಯಾವುದೇ ನಾನು 6 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾನು ನೋಡ್ತಾ ಇದ್ದೆ, ಬಾವಿ ಮೇಲೆ ಬರಿಬೇಕಂತ ಸ್ವಲ್ಪ ಮುಜುಗರ ಅಂತ ಕೆಲವರಿಗೆ, ಆದರೂ ಸಹ ಅದರ ಲಾಭ ನಾವು ತಗೊಳ್ತಾ ಇದ್ವಿ. ಖಂಡಿತ ಈಗಾಗಲೇ ನಮ್ಮ ಸರ್ ಹೇಳಿದಾಗೆ ಯಾಕೆ ಇಂಜಿನಿಯರ್ ಸೈನ್ ಆಗಲಿಲ್ಲ ಅದನ್ನೆಲ್ಲ ನೀವು ಕೇಳ್ಬೋದಿತ್ತು. ಹಾಗೆ PDO ಸಹ 1-2-3 ಸೈನ್ ಮಾಡದೇ ಇದ್ರೆ ಅವ್ರು ಹೋಗಿ ಈಗ 6 ತಿಂಗಳಾಗ್ತಾ ಬರುತ್ತೆ, ಒಮ್ಮೆ ಬಂದು ಹೋಗ್ಬೋದಿತ್ತು, ಸೈನ್ ಮಾಡ್ಬೋದಿತ್ತು. ಇಲ್ಲ, ನೀವು ಅದ್ರ ಬಗ್ಗೆ ಹೇಳಿ ಅಲ್ಲ. ಈ ಸಂದರ್ಭ ಗ್ರಾಮ ಪಂಚಾಯತ್ ನೋಡಲ್ ಅಧಿಕಾರಿ, ತೋಟಗಾರಿಕಾ ಇಲಾಖೆಯ ಅಜಿತ್ ಕುಮಾರ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶೋಭಾ ಎಸ್ ಉಪಸ್ಥಿತರಿದ್ದರು.